ಶ್ರೀನಿವಾಸ ವಿಶ್ವವಿದ್ಯಾಲಯದ ಕಾಲೇಜ್ ಆಫ್ ಸೋಷಿಯಲ್ ಸೈನ್ಸಸ್ ಅಂಡ್ ಹ್ಯುಮ್ಯಾನಿಟೀಸ್ ಹಾಗೂ IQACಯ ಸಹಯೋಗದಲ್ಲಿ ಸಮಾಜ ವಿಜ್ಞಾನ, ಮಾಹಿತಿ ಮತ್ತು ತಂತ್ರಜ್ಞಾನ ಹಾಗೂ ವ್ಯವಹಾರದಲ್ಲಿ ವೆಬ್ ಉನ್ನತ ಶಿಕ್ಷಣ ಎನ್ನುವಂತಹ ವಿಷಯದ ಕುರಿತು ಒಂದು ದಿನದ ಅಂತಾರಾಷ್ಟ್ರೀಯ ಮಟ್ಟದ ವರ್ಚುವಲ್ ವಿಚಾರ ಸಂಕಿರಣ ಶ್ರೀನಿವಾಸ ವಿಶ್ವವಿದ್ಯಾಲಯದ ಸಿಟಿ ಕ್ಯಾಂಪಸ್ನಲ್ಲಿ ನಡೆಯಿತು. ಯೂನಿವರ್ಸಿಟಿ ಆಫ್ ಮೈಸೂರಿನ ಅಸೋಸಿಯೇಟ್ ಪ್ರೊಫೆಸರ್ ಹಾಗೂ ಸೆಂಟರ್ ಫಾರ್ ಸ್ಟಡಿ ಆಫ್ ಸೋಷಿಯಲ್ ಎಕ್ಸಕ್ಲೂಷನ್ ಅಂಡ್ ಇನ್ಕ್ಲೂಸಿವ್ ಕ್ವಾಲಿಟಿ ಹ್ಯುಮ್ಯಾನಿಟೀಸ್ನ ಬ್ಲಾಕ್ನ ನಿರ್ದೇಶಕರಾದ ಡಾ DC ನಂಜುಂಡ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಸಮಾಜ ವಿಜ್ಞಾನ, ಮಾಹಿತಿ ತಂತ್ರಜ್ಞಾನ ಹಾಗೂ ನಿರ್ವಹಣೆಯ ಕುರಿತು ಮಾತನಾಡಿದರು. ಇತ್ತೀಚಿನ ದಿನಗಳಲ್ಲಿ ಇತರೆ ಪದವಿಗಳಿಗೆ ಹೋಲಿಸಿದಾಗ ಸಮಾಜ ವಿಜ್ಞಾನವನ್ನು ಆಯ್ದುಕೊಳ್ಳುವವರ ಸಂಖ್ಯೆ ಕಡಿಮೆಯಾಗ್ತಾ ಇದೆ ಎಂದರು. ಈ ವಿಷಯಗಳು ಮಾರುಕಟ್ಟೆಯ ಹಾಗೂ ಸಮಾಜದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪಠ್ಯಕ್ರಮಗಳನ್ನು ನವೀಕರಿಸುವುದರಿಂದ ಇಂತಹ ಆಸಕ್ತಿದಾಯಕ ವಿಷಯಗಳನ್ನು ತಮ್ಮ ಶೈಕ್ಷಣಿಕ ಪದವಿಯಲ್ಲಿ ಆಯ್ದುಕೊಳ್ಳಲು ಮುಂಬರ್ತಾರೆ ಅಂತ ಅಭಿಪ್ರಾಯಪಟ್ಟರು. That is one of the problem. What I found in case of in case of Indian education system is the first one is our syllabus is not globalized. Our teaching is not globalized. The second one is unfortunately ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀನಿವಾಸ ವಿಶ್ವವಿದ್ಯಾಲಯದ ಡಾ PS ಐತಾಳ್ ವಹಿಸಿದ್ರು. ನವೀನ ಶಿಕ್ಷಣ ಮತ್ತು ಕಲಿಕೆಯ ತಂತ್ರಗಳು ಎಂಬ ವಿಷಯದ ಕುರಿತು ಡಾ ಲೂರ್ದು ಸ್ವಾಮಿ, ಶಿಕ್ಷಣದಲ್ಲಿ ಬಿಕ್ಕಟ್ಟಿನ ನಿರ್ವಹಣೆ ಎಂಬ ವಿಷಯದ ಕುರಿತು ಡಾ ಮೀನಾ ಜೂಲಿಯಟ್ ಮೊಂತೆರೋ, ಮಾನಸಿಕ ಆರೋಗ್ಯ ಮತ್ತು ನ್ಯೂ ನಾರ್ಮಲ್ ಎಂಬ ವಿಷಯದ ಕುರಿತು ಡಾ KT ಶ್ವೇತಾ ಮಾತನಾಡಿದರು. ಈ ವಿಚಾರ ಸಂಕಿರಣದಲ್ಲಿ ಒಟ್ಟು 49 ಸಂಶೋಧನಾ ಸಾರಾಂಶಗಳನ್ನು ಸ್ವೀಕರಿಸಿ ಸಂಶೋಧನಾ ವಿದ್ಯಾರ್ಥಿಗಳು, ಶಿಕ್ಷಕರು, ಅಧ್ಯಾಪಕರು ತಮ್ಮ ಸಂಶೋಧನಾ ಬರಹಗಳನ್ನು ಮಂಡಿಸಿದರು. ಈ ಸಂದರ್ಭದಲ್ಲಿ AJ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ನ ಪ್ರೊಫೆಸರ್ ಡಾ ಸುಫಲಾ S ಕೋಟ್ಯಾನ್, ಶ್ರೀನಿವಾಸ್ ವಿಶ್ವವಿದ್ಯಾನಿಲಯದ ಕಾಲೇಜ್ ಆಫ್ ಸೋಷಿಯಲ್ ಸೈನ್ಸಸ್ ಅಂಡ್ ಹ್ಯುಮ್ಯಾನಿಟೀಸ್ನ ಡೀನ್ ಸಂಶೋಧನಾ ಬರಹಗಳಿಗೆ ಸಲಹೆಗಳನ್ನು ನೀಡಿದರು. ಬ್ಯೂರೋ ರಿಪೋರ್ಟ್ V4 News 24/7 ಮಂಗಳೂರು.